Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ಹಾಯ್, ನಮಸ್ತೆ, ನಮಸ್ಕಾರ ಎಲ್ರಿಗೂ ಕೂಡ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ಕೂಡ ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜೆ ಡಿಕ್ಸನ್ ಮಾಡುವಂತಹ ನಮಸ್ಕಾರಗಳು ಎಲ್ರಿಗೂ ಕೂಡ. ಹಾಗೇನೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಫೇವರೇಟ್ ಸಿಂಗಿಂಗ್ ರಿಯಾಲಿಟಿ ಶೋ, ದಟ್ ಈಸ್ ಒನ್ ಅಂಡ್ ಓನ್ಲಿ ಸೋಲೋ ಸಿಂಗಿಂಗ್ ರಿಯಾಲಿಟಿ ಶೋ ಆಫ್ ಕೋಸ್ಟಲ್ ಕರ್ನಾಟಕ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಪಾನ್ಸರ್ ಬಂದ್ಬಿಟ್ಟು ಸೆಟಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ಪ್ರೈಮ್ ಮಸಾಲಾ, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪೂರ್ಣಿಮಾ ಸಿಲ್ಕ್ಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ಹಾಡಿನ ಪ್ರಪಂಚದಲ್ಲಿ ಎಲ್ಲರೂ ಮುಳುಗಿ ಹೋಗ್ತಾರೆ. ಎಲ್ರಿಗೂ ನೆನಪಿಡುವಂಥದ್ದು ಒನ್ ಅಂಡ್ ಓನ್ಲಿ ಪ್ರತಿಭೆಯ ಕ್ಷೇತ್ರ ಅಂತ ಹೇಳಿದ್ರೆ ಅದು ಹಾಡುಗಾರಿಕೆ. ಸೊ ಹಾಗಿರುವಾಗ ಹಾಡುಗಾರರಿಗೆ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ನಮ್ಮ ಈ ಸೂಪರ್ ಸಿಂಗರ್ ಸೀಸನ್ 2. ಸೀಸನ್ 1 ಅಲ್ಲೂ ಕೂಡ ಅಷ್ಟೇ, ಸೀಸನ್ 2 ಅಲ್ಲೂ ಕೂಡ ಅಷ್ಟೇ. ಸೊ ಹಾಗಿರುವಾಗ ಇವತ್ತಿನ ಈ ಮೊದಲ ಸುತ್ತಿಗೆ ಒನ್ಸ್ ಅಗೇನ್ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದಾನೆ. ಅಂಡ್ ಅದರ ಜೊತೆಗೆ ನಮ್ಮ ಜಡ್ಜಸ್ ನಿಮ್ಗೆ ಗೊತ್ತೇ ಇದೆ. ಸೊ ನಮ್ಮ ಸೂಪರ್ ಸಿಂಗರ್ ನ ಸೂಪರ್ ಜಡ್ಜಸ್ ಆಗಿ 3 ಜನ ಇದ್ದಾರೆ. ದಟ್ ಈಸ್ ನಿಮ್ಗೆ ಗೊತ್ತಿದೆ, ಶ್ರೀ ಗುರುಕಿರಣ್ ಸರ್ ಅವರು, ಶ್ರೀ ಕದ್ರಿ ಮಣಿಕಾಂತ್ ಸರ್ ಅವರು ಅಂಡ್ ಶ್ರೀ ರಾಜಗೋಪಾಲ್ ಸರ್ ಅವರು. ಸೊ ಇವರು ಮೂವರು ಕೂಡ ಆಪ್ಟ್ ಫಾರ್ ದ ಜಡ್ಜ್ಮೆಂಟ್ ಅಂತ ಹೇಳ್ಬೋದು. ಸೊ ಅವರನ್ನು ಕೂಡ ಇವತ್ತಿನ ಈ ಫಸ್ಟ್ ರೌಂಡ್ ನ ಈ ಎಪಿಸೋಡ್ಗೆ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಹಾಡಿನ ಒಂದು ಚಾಕಚಕ್ಯತೆಯನ್ನು ಹಿಡ್ಕೊಂಡು ನಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಕಂಟೆಸ್ಟೆಂಟ್ಗಳಂತೂ ರೆಡಿ ಆಗಿದ್ದಾರೆ. ಅಂಡ್ ಇವತ್ತಿನ ಎಪಿಸೋಡ್ ಅಂತೂ ಇನ್ನೂ ಕಾಂಪಿಟೇಟಿವ್ ಆಗಿರುತ್ತೆ, ಇನ್ನೂ ಸ್ವಲ್ಪ ಜಬರ್ದಸ್ತ್ ಆಗಿರುತ್ತೆ. ಸೊ ಹಾಗಿರುವಾಗ ಇವತ್ತಿನ ಸಂಚಿಕೆಯ ಮೊದಲ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಪ್ರಿಯಾಂಕಾ ಪಾಟೀಲ್ ಅವರು. ಇವರು ಧಾರವಾಡದಿಂದ ಬಂದಿದ್ದಾರೆ. ಸೊ ಧಾರವಾಡದಿಂದ ತಮ್ಮ ಒಂದು ಹಾಡಿನ ಪ್ರತಿಭೆಯನ್ನು ನಮ್ಮ ಈ ಸೂಪರ್ ಸಿಂಗರ್ ನ ವೇದಿಕೆಯ ಮುಖಾಂತರ ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದಾರೆ ಇವತ್ತಿನ ಮೊದಲ ಸುತ್ತಲ್ಲಿ. ಸೊ ಯಾವ ಹಾಡು ಹಾಡ್ತಾರೆ, ಹೇಗೆ ಹಾಡ್ತಾರೆ, ಸೊ ಲೆಟ್ಸ್ ವೆಲ್ಕಮ್ ಪ್ರಿಯಾಂಕಾ ಅವರು. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರಿದಾಗಿದೆ ಇಂದು ಬ್ರಹ್ಮನು. ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ, ಇರುವಾಗ ನೀನು ಚಿಂತೆಯೇನು, ನಿನ್ನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು, ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನು, ಮಳೆಯ ಹನಿ ಉರುಳು ದನಿ ತರವೇ, ನಗಬಾರದೆ ನಗಬಾರದೆ ನನ್ನೊಲವೇ. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರಿದಾಗಿದೆ ಇಂದು ಬ್ರಹ್ಮನು.
ನೀನು, ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು, ನಿನ್ನ ಕರಗಳಲ್ಲಿ ನಾನು ಯುಗದಾಚೆಗೂ ಜಗದಾಚೆಗೂ ಜೊತೆಗೆ ಸಾಗುವೆ, ಕಡಲಿನ್ನವ ಅಲಿಸುತ್ತುವ ತರವೇ ನಿನ್ನ ಸೇರುವೆ ನನ್ನೊಲವೇ. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರಿದಾಗಿದೆ ಇಂದು ಬ್ರಹ್ಮನು. ಥ್ಯಾಂಕ್ ಯು ಸರ್. ಪ್ರಿಯಾಂಕಾ ಪಾಟೀಲ್ ಅಲ್ಲ? ಎಸ್ ಹೇಗೆ ಅನಿಸಿತ್ತು ಹಾಡಿದ್ದು? ಸರ್ ಚಲೋ ಅನ್ನಿಸ್ತು. ಬಟ್ ಲ್ಯಾಕ್ ಆಫ್ ಎಕ್ಸ್ಪ್ರೆಷನ್, ಸಾಂಗಿನ ಸಂಗತಿಗಳೆಲ್ಲ ಸ್ವಲ್ಪ ಬರಲಿಲ್ಲ, ಮತ್ತು ಸ್ವಲ್ಪ ಬ್ರೆತ್ ಕಂಟ್ರೋಲು ಸ್ವಲ್ಪ ಕಡಿಮೆ ಅಂತ ಅನಿಸಿತು. ನೋಡು ಏನಾಗತ್ತೆ ಅಂತ. ಓವರಾಲ್ ಚೆನ್ನಾಗಿತ್ತು. ವಿಲ್ ಸಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಪ್ರಿಯಾಂಕ್ ಅವರು ಹಾಡಿ ಅಂತೂ ಆಯ್ತು. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಮಾಮ್ ಹಸನ್ ಅವರು. ಸೊ ಇಮಾಮ್ ಹಸನ್ ಅವರು ಹಾಡ್ತಾ ಇರುವಂತಹ ಹಾಡು ಅರಮನೆ ಸಿನಿಮಾದ ಹಾಡು ಕೊಲ್ಲೆ ನನ್ನನ್ನೇ ಅಂತ ಹೇಳಿ. ಸೊ ಈ ಹಾಡು ಕೇಳಿದಾಗ ಫಸ್ಟ್ ನಮಗೆ ಹೆಸರು ನೆನಪಿಗೆ ಬರೋದು ನಮ್ಮ ಸೂಪರ್ ಜಡ್ಜ್ ಆಗಿರುವಂತಹ ಗುರುಕಿರಣ್ ಸರ್ ಅವರು. ಸೊ ಗುರುಕಿರಣ್ ಸರ್ ಅವರು ಹಾಡಿದಂತಹ ಹಾಡನ್ನು ಅವರ ಮುಂದೆನೇ ಇವತ್ತು ಸೂಪರ್ ಸಿಂಗರ್ ಅಲ್ಲಿ ಹಾಡ್ಲಿಕ್ಕಿದ್ದಾರೆ. ಸೊ ಗುರುಕಿರಣ್ ಸರ್ ಆಗಿರ್ಬೋದು, ನಮ್ಮ ಉಳಿದ ಜಡ್ಜಸ್ ಅವರು ಇಂಪ್ರೆಸ್ ಆಗ್ತಾರಾ, ಯಾವ ರೀತಿ ಹಾಡ್ತಾರೆ ಇಮಾಮ್ ಹಸನ್ ಅವರು? ಸೊ ಲೆಟ್ಸ್ ವೆಲ್ಕಮ್ ಹಿಮ್. ಕಡುಕಪ್ಪು ಕಣ್ಣಲ್ಲೇ ಕೊಲ್ಲು, ಬಿಗಿದಬ್ಬಿ ತೋಳಲ್ಲೇ ಕೊಲ್ಲು, ಮುದ್ದಾದ ಮಾತಲ್ಲೇ ಕೊಲ್ಲು, ಬಾ ನನ್ನ ಪ್ರೀತಿಲಿ ಕೊಲ್ಲು, ಕ್ಷಣಕ್ಕೊಮ್ಮೆ ಕೊಲ್ಲು ಕಣಕ್ಕೊಮ್ಮೆ ಕೊಲ್ಲು, ಕಾಡಿಸಿ ತೀಡಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ. ನಾಡಿಯಲ್ಲಿ ನೆತ್ತರು ಹರಿಯೋದೆ ನಿಂತು ಹೋದರು, ದೂರಾಗಬೇಡ ತೊರೆದೋಗಬೇಡ ಓ ಪ್ರೀತಿಯೇ ನೀನಿರು, ಪ್ರೀತಿಸೋರು ಎಲ್ಲರೂ ಒಂದಾಗಲಿಲ್ಲ ಆದರೂ, ನಿಜ ಪ್ರೀತಿಗೆಂದು ಅರಿವಿಲ್ಲ ಎಂದು ಇಲ್ಲೆಲ್ಲರೂ ಬಲ್ಲರು, ಈ ಪ್ರೀತಿಯೂ ಕೈ ಜಾರಿಯೂ ಎಂದೆಂದಿಗೂ ನೀ ಪ್ರೇಮಿಯೋ, ಕೊಲ್ಲೆ ನನ್ನನ್ನೇ, ಕೊಲ್ಲೆ ನನ್ನನ್ನೇ. ಥ್ಯಾಂಕ್ ಯು ಸರ್. ಇಮಾಮ್, ಹಾಂ ಸರ್. ಯಾವ ಫಿಲ್ಮ್ದಿದ್ದು ಹಾಡು? ಹಾಂ ಸರ್, ಅರಮನೆ ಸರ್. ಅರಮನೆ. ಯಾರು ಕಂಪೋಸಿಷನ್? ಗೊತ್ತಿಲ್ಲ ಸರ್, ಹಾಡು ಹಾಡಿದ್ದು ನಮ್ಮ ಗುರು ಸರ್. ಅಯ್ಯೋ, ಅವರೇ ಡೈರೆಕ್ಟ್ರು, ಅವರೇ ಹಾಡು ಹಾಡಿದ್ದು? ಗೊತ್ತಿಲ್ಲ ಸರ್, ನನಗೆ ಅವ್ರು ಹಾಡಿದ್ದಷ್ಟೇ ಗೊತ್ತು ಸರ್. ಓಕೆ. ಹೇಗೆ ಅನ್ಸಿತ್ತು ನೀವು ಹಾಡಿದ್ದು? ಸರ್ ಅಷ್ಟು ಚೆನ್ನಾಗೇನು ಹಾಡಂಗಿಲ್ಲ ಸರ್. ಇಲ್ಲ, ಚರಣ ಎಲ್ಲ ಸ್ವಲ್ಪ ಪಿಚ್ಚಿಂಗ್ ತುಂಬ ಪ್ರಾಬ್ಲಮ್ ಇತ್ತು. ಹಾಂ ಸರ್. ಒಂದು ನಿಮಿಷ, ಗುರು ಸರ್ ಏನು ಹೇಳ್ತಾರೆ ಅಂತ ಕೇಳಿ ಸ್ವಲ್ಪ. ಹಾಂ ಸರ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಇಮಾಮ್ ಹಸನ್ ಅವರು ಚೆನ್ನಾಗಿ ಹಾಡಿದ್ರು.
ಸೊ ಗುರುಕಿರಣ್ ಸರ್ ಅವರ ಎಕ್ಸ್ಪ್ರೆಷನ್ ಕೂಡ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಯಾವ ರೀತಿ ಜಜ್ಮೆಂಟ್ ಇದೆ ಅಂತ ವೆಯ್ಟ್ ಮಾಡಬೇಕಷ್ಟೇ. ಆಲ್ ದ ವೆರಿ ಬೆಸ್ಟ್ ಇಮಾಮ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ದಟ್ ಈಸ್ ಕೃತಿಕಾ. ಸೊ ಕೃತಿಕಾ ಆನ್ ಸ್ಟೇಜ್. Krishna 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 ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನಾ ತಾಳಲಾರೆ ಈ ವಿರಹ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೇಡು ಕಮಲವಿಲ್ಲದ ಕೆರೆ ನನ್ನ ಬಾಳು ಚಂದ್ರನಿಲ್ಲದ ರಾತ್ರಿ ಬೇಡು ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ ನೀ ಸಿಗದೆ ಉರಿ ಉರಿ ಕಳೆದೆ ಇರುಳ ಮಾತೆಲ್ಲ ಬೇಕಿದೆ ದುಃಖ ಕೊರಳ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಕೃತಿಕಾ ಸರ್ ಒಂದು ಪಲ್ಲವಿ ಮಾತ್ರ ಸುಮ್ಮನೆ ಹಾಡಿಯಾಗೆ ನೀ ಸಿಗದೆ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಆಗ ಆ ಸಂಗತಿ ಬಾಳೊಂದು ಬಾಳೆ ಬಾಳೊಂದು ಬಾಳೆ ಕೃಷ್ಣ ಸ್ವಲ್ಪ ಆ ಥರ ಇನ್ನು ಸ್ವಲ್ಪ ಸ್ವೀಟಾಗಿ ಹಾಡ್ಬೋದಾಗಿ ಬಟ್ ವೆರಿ ನೈಸ್ ಇಟ್ ವಾಸ್. ಥ್ಯಾಂಕ್ ಯು ಗುಡ್ ಲಕ್. ಥ್ಯಾಂಕ್ ಯು ವೀಕ್ಷಕರೇ, ಕೃತಿಕಾ ಅವರು ಹಾಡಿ ಆಯಿತು. ಸೊ ಚೆನ್ನಾಗಿ ಹಾಡಿದ್ರು, ತಮ್ಮ ಒಂದು ಪ್ರೆಸೆಂಟೇಷನ್ ಅನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಡಿಸಿಷನ್ ಅಂತೂ ಜಡ್ಜಸ್ ಕೈಯಲ್ಲಿದೆ. ಬಟ್ ಆಲ್ ದ ವೆರಿ ಬೆಸ್ಟ್ ಕೃತಿಕಾ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅನ್ವಿತಾ ಅವರು. ಸೊ ಅನ್ವಿತಾ ಅವರು ಕೂಡ ಫುಲ್ ಬ್ಯಾಕ್ ಸ್ಟೇಜಲ್ಲೆಲ್ಲ ಪ್ರಿಪೇರ್ ಆಗಿ ಈಗ ಮೇನ್ ಸ್ಟೇಜಿಗೆ ಬಂದು ಯಾವ ರೀತಿ ಅವರ ಪ್ರೆಸೆಂಟೇಷನ್ ಕೊಡ್ತಾರೆ ಅಂತ ವೆಯ್ಟ್ ಮಾಡಲೇಬೇಕು. ಸೊ ಲೆಟ್ಸ್ ವೆಲ್ಕಮ್ ಅನ್ವಿತಾ. ಮಳೆಯಲಿ ಜೊತೆಯಲಿ
ದಿನವಿಡೀ ನೆನೆಯಲು ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ ತುಂಬ ಕುತೂಹಲ ಹನಿ ಹನಿಯಾಯಿ ನೀದನಿಗೆ ನವಿವರಣೆ ನೀಡಲ ಓ ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ ತುಂಬ ಕುತೂಹಲ ಅದೇ ಅದೇ ಮೋಡವೇಗ ವಿನೂತನ ರೂಪ ತಾಳಿ ನಿನ್ನ ಸೋಕಿದೆ ಪದೇ ಪದೇ ಗಂಧಗಾಳಿ ವಿಚಾರಿಸಿ ನೂರು ಬಾರಿ ಸುಮ್ಮನಾಗಿದೆ ಕನಸಿನ ಕುಲುಮೆಯ ಮನಸ್ಸಲ್ಲೇ ಬಿಡಿಸಲು ತುಂಬ ಕುತೂಹಲ ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ ತುಂಬ ಕುತೂಹಲ. ಅನ್ವಿತಾ ನಮಸ್ತೆ ಸರ್. ನಮಸ್ತೆ. ಯಾವ ಊರು? ಉಡುಪಿ. ಓಕೆ, ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಅನ್ವಿತಾ ಅವರು ಹಾಡಿ ಆಯ್ತು. ಸೊ ಅನ್ವಿತರ ಹಾಡು ನಮ್ಮ ಜಡ್ಜಸ್ ಅವರಿಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಹೇಳಿ ಅವರ ಜಜ್ಮೆಂಟಿಗೆ ಬಿಟ್ಟದ್ದು. ಬಟ್ ಎನಿವೇ, ಅನ್ವಿತಾ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆಯೋದಕ್ಕಿಂತ ಮುಂಚೆ ನಮ್ಮ ಈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಹಾಗೆ ನಮ್ಮ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ರೋಹನ್ ಕಾರ್ಪೊರೇಷನ್, ಅಮೃತ್ ನೋನಿ, ಶಕುಂತಲಾ ಹೇರ್ ಆಯಿಲ್, ಸೆಟಡೆಲ್ ಡೆವಲಪರ್ಸ್, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಈ ಸಂಗೀತದ ಜರ್ನಿಯಲ್ಲಿ ಒಂದು ಸಣ್ಣ ಪುಟ್ಟ ವಿರಾಮ ತಗೊಳ್ಳುವಂತ ಟೈಮ್ ಇದೆ. ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಒನ್ಸ್ ಅಗೇನ್ ಎಲ್ರಿಗೂ ವೆಲ್ಕಮ್. ಅಂಡ್ ನಿಮ್ಗೆ ಗೊತ್ತೇ ಇದೆ, ನಾನು ನಿಮ್ಮ ಹೋಸ್ಟ್ ಅಂಡ್ ದೋಸ್ತ್ ವಿಜೆ ಡಿಕ್ಸನ್. ಅಂಡ್ ಅದರ ಜೊತೆಗೆ ಐ ಲೈಕ್ ಟು ಥ್ಯಾಂಕ್ ಅವರ್ ಕೋ ಸ್ಪಾನ್ಸರ್ಸ್, ದಟ್ ಈಸ್ ರೋಹನ್ ಕಾರ್ಪೊರೇಷನ್, ಅಮೃತ್ ನೋನಿ, ಶಕುಂತಲಾ ಹೇರ್ ಆಯಿಲ್, ಸೆಟಡೆಲ್ ಡೆವಲಪರ್ಸ್, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಇವತ್ತಿನ ಮೊದಲ ಸುತ್ತಲ್ಲಿ, ಅದು ಕೂಡ ಆಡಿಷನ್ ಆಗಿರ್ಬೋದು, ಮೆಗಾ ಆಡಿಷನ್ ಆಗಿರ್ಬೋದು. ಸೊ ಎಂಟೈರ್ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಬಂದಂತಹ ಸಿಂಗರ್ಸ್ಗಳಲ್ಲಿ ಮೊದಲ ಸುತ್ತಿಗೆ ಆಯ್ಕೆ ಆದಂತಹ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಯಾರು ಅಂತ ಹೇಳಿದ್ರೆ ಮುಮ್ತಾಜ್ ಅವರು. ಸೊ ಮುಮ್ತಾಜ್ ಅವರು ಹಾಡ್ತಾ ಇರುವಂತಹ ಹಾಡು ಸತ್ಯಂ ಶಿವಂ ಸುಂದರಂ, ಈ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಸೊ ಮುಮ್ತಾಜ್ ಅವರನ್ನು ವೆಲ್ಕಮ್ ಮಾಡುವ. ಲೆಟ್ಸ್ ವೆಲ್ಕಮ್ ಮುಮ್ತಾಜ್. ईश्वर सत्य है, सत्य ही
शिव ही सुंदर है। जागो उठ कर देखो, जीवन जो तुजागर है। सत्यं शिवं सुंदरं, सत्यं शिवं सुंदरं, सत्यं शिवं सुंदरं, सुंदरं सत्यं शिवं सुंदरं, सत्यं शिवं सुंदरं, सुंदरं सुंदरं सत्यं शिवं सुंदरं, सत्यं शिवं सुंदरं। रामावधू में काशी में शिव, कान्हा वृंदावन में। दया करो प्रभु देखो इनको, दया करो प्रभु देखो इनको, हर घर के आंगन में। राधा मोहन शरणं, सत्यं शिवं सुंदरं, सत्यं शिवं सुंदरं। ಮಮತಾಜ್, Okay. ಯಾವ ಊರು ನಿಮ್ಮದು? ಸರ್ ಹಾವೇರಿ ಡಿಸ್ಟಿಕ್ ಸವನೂರು. ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾ ಇದ್ದೀರಾ? ಹಾಂ ಹಾಡ್ತೀನಿ ಸರ್. ಎಷ್ಟು ವರ್ಷದಿಂದ? ನಾನು 15 ವರ್ಷದಿಂದ ಹಾಡ್ತೀನಿ ಸರ್. ಓಕೆ, ಗೊತ್ತಾಗುತ್ತೆ ಹಾಡ್ತಾ ಇದ್ದೀರಿ ಅಂತ ತುಂಬ ಟೈಮಿಂದ. Thank ಇದು you. ಇದು ಎಷ್ಟೊಂದು 100 ಸಲ ಹಾಡಿದ್ದಾರೆ ಸ್ಟೇಜ್ ಮೇಲೆ? ಇಲ್ಲ ಸರ್, ಫಸ್ಟ್ ನಿಮ್ಮ ಮುಂದೆನೇ ಸರ್ ಹಾಡ್ತಾ ಇರೋದು. ಇವತ್ತು ನನಗೆ ಲೈಫ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಅನಿಸ್ತಾ ಇದೆ ಸರ್. ಓಕೆ, ಗುಡ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಮೆಗಾ ಆಡಿಷನಲ್ಲಿ ಹೀನಾ ಹಾಡಿದ್ದಲ್ವಾ? ಹಾಂ ಹೀನಾ ಸರ್, ಹೀನಾ. ಓಕೆ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಮಮತಾಜ್ ಅವರು ಹಾಡಿ ಅಂತೂ ಆಯಿತು, ಚೆನ್ನಾಗಿ ಹಾಡಿದ್ರು, ಎಲ್ರಿಗೂ ಇಷ್ಟ ಕೂಡ ಆಗಿರ್ಬೋದು. ಸೊ ನೆಕ್ಸ್ಟ್ ಬರ್ತಿರುವಂತಹ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಗಣಪತಿ ಅವರು. ಸೊ ಗಣಪತಿ ಅವರು ಹಾಡ್ತಾ ಇರುವಂತಹ ಹಾಡು ಯಾವ ಕವಿಯು ಬರೆಯಲಾರ ಎಂಬ ಹಾಡು. ಸೊ ಈ ಹಾಡನ್ನು ಭಾಗ್ಯದ ಲಕ್ಷ್ಮೀ ಬಾರಂ ಎಂಬ ಸಿನಿಮಾದಿಂದ ಇವರು ಚಾಯ್ಸ್ ಮಾಡಿದ್ದಾರೆ. ಬಟ್ ಯಾವ ರೀತಿ ಪ್ರಸ್ತುತ ಮಾಡ್ತಾರೆ ಅಂತ ನಾವಂತೂ ವೆಯ್ಟ್ ಮಾಡಲೇಬೇಕು. ಸೊ ಲೆಟ್ಸ್ ವೆಲ್ಕಮ್ ಗಣಪತಿ ಆನ್ ಸ್ಟೇಜ್. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ, ಬರೆಯಲಾರ.
ಕವಿತೆ ಎಂಥ ಕವಿತೆ ರಸಿಕರಾಡು ನುಡಿಗಳಂತೆ ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡು ನುಡಿಗಳಂತೆ ಜೀವನಲ್ಲಿ ದುಂಬಿಯಾಗಿ ಭ್ರಮರ ಗೀತೆ ಹಾಡಿದಂತೆ ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಹಾಡಿದಂತೆ ಜೀವ ಜೀವ ಹರಿತು ಬೆರೆತು ಸುಖವ ಕಾಣುವಂತೆ ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಗಣಪತಿ ಯಾವ ಊರು? ಉತ್ತರ ಕನ್ನಡ ಜಿಲ್ಲೆ ಸರ್, ಹಳ್ಯಾಳ ತಾಲೂಕು. ಓಕೆ, ಥ್ಯಾಂಕ್ ಯು ಗಣಪತಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಗಣಪತಿ ಅವರಂತೂ ಹಾಡಿ ಆಯ್ತು. ಸೊ ಜಡ್ಜಸ್ ಅವ್ರು ಇಂಪ್ರೆಸ್ ಆದ್ರ ಇಲ್ವಾ, ಯಾವ ರೀತಿ ಸ್ಕೋರಿಂಗ್ ಎಲ್ಲ ಸಿಕ್ಕಿದೆ ಅವರು ವೇಟ್ ಮಾಡ್ಬೇಕಷ್ಟೇ. ಸೊ ಆಲ್ ದ ವೆರಿ ಬೆಸ್ಟ್ ಗಣಪತಿ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಶ್ರೀಧರ್ ಅವರು. ಸೊ ಶ್ರೀಧರ್ ಅವರು ಹಾಡ್ತಿರುವಂತಹ ಹಾಡು ಯಾರಿವಳು ಯಾರಿವಳು. ಸೊ ಫೇಮಸ್ ಹಾಡಿದು, ಎಲ್ಲರ ಬಾಯಲ್ಲಿರುವಂತಹ ಹಾಡಿದು. ಸೊ ಯಾವ ರೀತಿ ಹಾಡ್ತಾರೆ, ಲೆಟ್ಸ್ ವೆಲ್ಕಮ್ ಶ್ರೀಧರ್ ಆನ್ ಸ್ಟೇಜ್. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ಈ ತೋಟದಲ್ಲಿ ಗಮ್ಮನೆಂದು ಅರಳಿದಳು. ಶ್ರೀಗಂಧ ಈ ಗೊಂಬೆ ಇವಳಿಗೇಕೆ ಗಂಧವೋ, ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ. ತಾರೆಗೆ ಈ ತಾರೆಗೆ ಈ ತಾರೆಗೇಕೆ ಮಿನುಗು ದೀಪವೋ, ಈ ಬೆಳಕಿಗೇಕೆ ಬಿರುಸು ಬಾಣವೋ. ಕೆನ್ನೆ ಮೇಲೆ ಸೇಬಿದೆ ಅಲ್ಲೇ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ. ಏನಿದೋ ಏನು ಮೋಜಿದು, ಏನಿದೇನು ಮೋಜಿದು. ಯಾರಿವಳು ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು. ಶ್ರೀಧರ್, ನಮಸ್ಕಾರ ಸರ್. ಯಾವೂರಿಂದ ಬರ್ತಾ ಇದ್ದೀರಿ? ನಾ ಕೊಪ್ಪಳ ಜಿಲ್ಲಾ ಕುಕ್ನೂರು ಅಂತೇಳಿ ಅವರು. ಓಕೆ, ಇದು ಎಲ್ರಿಗೂ ಗೊತ್ತಿರೋ ಹಾಡು, ತುಂಬಾ ಫೇಮಸ್ ಸಾಂಗು. ಥ್ಯಾಂಕ್ ಯು ಸರ್. ಬಟ್
ಚೆನ್ನಾಗಿತ್ತು. ತುಂಬ ಕಡೆ ಚಿಕ್ಕ ಮೈನ್ಯೂಟ್ ಮಿಸ್ಟೇಕ್ಸ್, ಆಮೇಲೆ ಪಿಚ್ಚಿಂಗ್ ಪ್ರಾಬ್ಲಮ್. ಅದು ಈಗ ಜನರಲಾಗಿ ಕೇಳಿದರೆ ಚೆನ್ನಾಗಿದೆ ಅಂತ, ಡಿಟೇಲಾಗಿ ನೋಡಿದರೆ ತುಂಬ ಪಿಚ್ಚಿಂಗ್ ಪ್ರಾಬ್ಲಮ್ ಇತ್ತು. ಅಲ್ಲಲ್ಲಿ ಚರಣದಲ್ಲಿ 2 ಲೈನ್ ಚೆನ್ನಾಗಿ ಬಂತು, 3rd ಲೈನ್ ಬರ್ಬೇಕಾದ್ರೆ ತಿರ್ಗಾ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಆಗ್ತಾಯಿತ್ತು. ನೀವು ಟೆಲಿಕಾಸ್ಟ್ ನೋಡಿ ಗೊತ್ತಾಗುತ್ತೆ. ಬಟ್ ಓಕೆ, ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಖದಲ್ಲಿ ಸ್ವಲ್ಪ ಸ್ಮೈಲ್ ಬರಲಿ. ಇಟ್ಸ್ ನೈಸ್ ಟು ಬಿ ಆನ್ ಸ್ಟೇಜ್ ಅಲ್ವಾ? ಓಕೆ, ಹೇಗೇನು ಇದರಲ್ಲಿ 3 ಸಿಂಗರ್ಸ್ ಡೈರೆಕ್ಟ್ ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ, 4 ದಿಲ್ ಬಿ ಇನ್ ದ ಪೆಂಡಿಂಗ್ ಲಿಸ್ಟ್. ಸೊ ಹೇಳೋಕ್ಕಾಗಲ್ಲ, ಯು ಮೇ ಬಿ ಇನ್ ಟು. ಅಫ್ಕೋರ್ಸ್ ಇದರಲ್ಲಿ ಟುಡೇ ಐ ಥಿಂಕ್ ಮಮತಾಜ್ ಸ್ಯಾಂಗ್ ರಿಯಲಿ ವೆಲ್. ಯು ಆರ್ ಡೆಫಿನೆಟ್ಲಿ ಚೆನ್ನಾಗಿ ಹಾಡಿದ್ರಿ ನೀವು. ಅನ್ವಿತಾ, ಯು ಆರ್ ಇನ್. ಶ್ರೀಧರ್, ಯು ಆರ್ ಇನ್. ಥ್ಯಾಂಕ್ ಯು ಸರ್. 3 ಜನ ಏನಾಗಿದ್ದೀರಾ. ಇವನ್ ಕೃತಿಕಾ, ಯು ಸಂಗ್ ನೈಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ನಮ್ಮ ಈ ಸಂಗೀತದ ಜರ್ನಿಯಲ್ಲಿ ಹಾಡುಗಾರರು ಬಂದರು, ತಮ್ಮ ಪ್ರತಿಭೆಯನ್ನು ತೋರಿಸಿದ್ರು. ಮೊದಲ ಸುತ್ತಲ್ಲೂ ಕೂಡ ಒಳ್ಳೆ ಕಾಂಪಿಟೇಷನ್ ಕೊಟ್ಟರು. ಸೊ ಲೆಟ್ಸ್ ವೇಟ್ ಫಾರ್ ದ ರಿಸಲ್ಟ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಎಂಡ್ ಮಾಡುವಂತಹ ಟೈಮ್ ಬಂದಿದೆ. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಕಂಟೆಸ್ಟೆಂಟ್ಗಳು ಯಾವ ರೀತಿ ಹಾಡ್ತಾರೆ, ಯಾವ ರೀತಿ ರೆಡಿ ಆಗಿದ್ದಾರೆ, ನೀವಂತೂ ವೇಟ್ ಮಾಡಲೇಬೇಕು. ಬಟ್ ಅಲ್ಲಿ ತನಕ keep watching Namma TV. Take care and bye-bye. Namma Super Singer. Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.